ಲೋಕಸಭಾ ಚುನಾವಣೆಗೆ ಡೇಟ್ ಫಿಕ್ಸ್ ಆಗಿದೆ. ಇನ್ನು ಕೆಲವು ಕಡೆ ಅಭ್ಯರ್ಥಿಗಳ ಘೋಷಣೆ ಆಗಬೇಕಾಗಿದೆ. ಆದರೆ ಇದೇ ಹೊತ್ತಲ್ಲಿ ಅನೇಕ ಕಡೆಗಳಲ್ಲಿ ಚುನಾವಣಾ ಬಹಿಷ್ಕಾರದ ಕೂಗು ಕೇಳಿ ಬರ್ತಾ ಇದೆ. ಇದೀಗ ಹೆಬ್ರಿಯಿಂದ ಗ್ರಾಮಸ್ಥರು ಚುನಾವಣಾ ಬಹಿಷ್ಕಾರದ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಯಾಕೆಂದರೆ 5 ವರ್ಷ ಅವಧಿಯಲ್ಲಿ ಸಾಕಷ್ಟು ಬಾರಿ ಮನವಿಯನ್ನು ಸಲ್ಲಿಸಿರ್ತಾರೆ, ಸಾಕಷ್ಟು ಜನರನ್ನು ಮಾತಾಡಿಸಿರ್ತಾರೆ, ಸಾಕಷ್ಟು ಏನು ಒತ್ತಾಯವನ್ನು ಮಾಡಿರ್ತಾರೆ. ಆದರೆ ಇದು ಯಾವುದಕ್ಕೂ ಕ್ಯಾರೆ ಅನ್ನೋದಿಲ್ಲ, ಯಾರು ಅದ್ರ ಬಗ್ಗೆ ತಲೆಕೆಡಿಸ್ಕೊಳ್ಳೋದೇ ಇಲ್ಲ ಅನ್ನುವಾಗ ಈಗ ಚುನಾವಣೆ ಸಮೀಪಿಸಿದ್ದಾಗ ಚುನಾವಣಾ ಬಹಿಷ್ಕಾರವನ್ನು ಮಾಡುವುದರ ಮೂಲಕ ಈ ರೀತಿಯಾದ ಒಂದು ಒತ್ತಡವನ್ನು ಹೇರೋದಕ್ಕೆ ಸಾಧ್ಯ ಅನ್ನೋ ನಿಟ್ಟಿನಲ್ಲಿ ಗ್ರಾಮಸ್ಥರು ಚುನಾವಣಾ ಬಹಿಷ್ಕಾರಕ್ಕೆ ಮುಂದಾಗಿದ್ದಾರೆ. ಹೆಬ್ರಿಯಿಂದ ಮಾಂಡಿ ಮೂರ್ಕೈಗೆ ಸಂಪರ್ಕಿಸುವ ಮುಖ್ಯ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಅರಣ್ಯ ಇಲಾಖೆಯಿಂದ ತಡೆ ಬಂದಿದ್ದು, ಈ ಬಗ್ಗೆ ಗ್ರಾಮಸ್ಥರು 2 ಬಾರಿ ರಸ್ತೆ ತಡೆ ಮಾಡಿ ಬೃಹತ್ ಪ್ರತಿಭಟನೆ ನಡೆಸಿದ್ದಾರೆ. ಅರಣ್ಯ ಮತ್ತು ಇತರ ಇಲಾಖೆ ಅಧಿಕಾರಿಗಳು ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿ ಸಮಸ್ಯೆಯನ್ನು ಪರಿಶೀಲಿಸಿ 1 ವಾರದಲ್ಲಿ ಸಮಸ್ಯೆಗೆ ಪರಿಹಾರ ನೀಡುತ್ತವೆ ಎಂದು ಭರವಸೆ ನೀಡಿದರು. ಆದರೆ ಭರವಸೆಯಾಗಿ ಉಳಿದಿದೆ. ಕೇವಲ 1 ಕಿಲೋಮೀಟರ್ ಮಾತ್ರ ರಸ್ತೆ ಅಗಲೀಕರಣಕ್ಕೆ ತೊಡಕು ಉಂಟಾಗಿದೆ. ರಸ್ತೆ 2 ಕಡೆ ಇಕ್ಕೆಲೆಗಳಲ್ಲಿ ಬೃಹತ್ ಹೊಂಡ ನಿರ್ಮಾಣವಾಗಿದ್ದು, ಇದರಿಂದ ದ್ವಿಚಕ್ರ ಹಾಗೂ ಆಟೋ ರಿಕ್ಷಾ ಕಾರುಗಳು ಸಂಚರಿಸಲು ಹರಸಾಹಸ ಪಡಬೇಕು. ಅಧಿಕಾರಿಗಳ ಸುಳ್ಳು ಭರವಸೆಯಿಂದ ನಾವು ಬೇಸತ್ತು ಹೋಗಿದ್ದೇವೆ. ಹಾಗಾಗಿ ಮುಂಬರುವ ಲೋಕಸಭಾ ಚುನಾವಣೆಯನ್ನು ನಾವು ಬಹಿಷ್ಕಾರ ಮಾಡ್ತೀವಿ. ಕುಚ್ಚೂರು, ಅರಡಿ, ಶೇಡಿಮನೆ, ಮಡಮಕ್ಕಿ ಇಲ್ಲಿನ ಗ್ರಾಮಸ್ಥರು ಸೇರಿ ನಿರ್ಧಾರ ಮಾಡಿದ್ದೇವೆ ಎಂದು ಸಾಮಾಜಿಕ ಹೋರಾಟಗಾರ ಶ್ರೀಕಾಂತ್ ಪೂಜಾರಿ ಹೇಳಿದ್ದಾರೆ. ಹೇಳಿದ್ದೀವಿ. ಇನ್ನು ನಮ್ಮ ರಾಜಕಾರಣಿಗಳಿರ್ಬೋದು, ನಮ್ಮ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿಸಿದ್ದೇ ಆದಲ್ಲಿ ಸಾರ್ವಜನಿಕರಿಂದ ಬೃಹತ್ ಚುನಾವಣೆ ಬಹಿಷ್ಕಾರ ಕೂಡಲೇ ಬ್ಯಾನರ್ ಹಾಕ್ತೀವಿ. ಹೆಬ್ರಿ ತಾಲೂಕಿನ ಕುಚ್ಚೂರು, ಹೆಬ್ರಿ, ಮಾಂಡಿ ಮೂರ್ಕೈ, ಕೊಲ್ಲೂರು ಮುಖ್ಯ ರಸ್ತೆ ಅಂತಲೇ ಹೇಳ್ಬೋದು. ಈ ರಸ್ತೆಯ ಒಂದು ಹಿನ್ನೆಲೆ ಏನಂತ ಹೇಳಿದರೆ, ಇದು ತಾಲೂಕ್ ಪಂಚಾಯತ್ ರಸ್ತೆ ಅಲ್ಲ, ಜಿಲ್ಲಾ ಪಂಚಾಯತ್ ರಸ್ತೆ. ಇದು ಒಂದು ರಾಜ್ಯದ ರಸ್ತೆ ಅಂತಲೇ ಹೇಳ್ಬೋದು. ಈಗಾಗಲೇ 5 ಕೋಟಿ ವೆಚ್ಚದಲ್ಲಿ ಕಾಮಗಾರಿ ನಡೀತಾ ಇದೆ. ಕಾಮಗಾರಿಯು ಬಹಳ ಅತಿ ವೇಗದಿಂದ ಕ್ರೋಢೀಕರಣ ಆಗಿದ್ದು, ಈಗಾಗಲೇ ಇದರ ಸಮಸ್ಯೆ ಏನಂತ ಹೇಳಿದರೆ, ಮುಂದೆ ಒಂದು ಸಮಸ್ಯೆ, 1 ಕಿಲೋಮೀಟರ್ ರಸ್ತೆಯ ಸಮಸ್ಯೆ ನಾವು ಮೊನ್ನೆ ಸಾರ್ವಜನಿಕರೆಲ್ಲ ಸೇರಿ ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡಿದ್ದೀವಿ. ಈ ಪ್ರಜಾಪ್ರಭುತ್ವದಲ್ಲಿ ಒಂದು ವಿಶೇಷ ಏನಂತ ಹೇಳಿದ್ರೆ, ಒಂದು ಪ್ರತಿಭಟನೆಗೆ, ಸಾರ್ವಜನಿಕರ ಪ್ರತಿಭಟನೆಗೆ ಬೆಲೆ ಇಲ್ಲ ಅಂತಾದರೆ ಇನ್ನು ನಾವು ಯಾವ ಅಧಿಕಾರಿಗಳ, ಯಾವ ಜನಪ್ರತಿನಿಧಿಗಳ ಮುಂದೆ ಹೋಗುವುದು ಅಂತ ದೊಡ್ಡ ಸಮಸ್ಯೆಯಾಗಿ ನಮಗೆ ಪರಿಗಣಿಸಿದೆ. ಮೊನ್ನೆ ತಾನೇ ಒಂದು ಪ್ರತಿಭಟನೆಯಲ್ಲಿ ಎಲ್ಲ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಭಾಗವಹಿಸಿ ಸಾರ್ವಜನಿಕರ ಸ್ಥಳಕ್ಕೆ ಬಂದು ಭೇಟಿ ನೀಡಿ ಈ ಕೂಡಲೇ ಸಂಬಂಧಪಟ್ಟವರ